ಚುನಾವಣೆ ನಡೆಯಲಿರುವ ಅಸ್ಸಾಂ ರಾಜ್ಯದಲ್ಲಿ ಮಹಿಳೆಯರಿಗೆ ತಲಾ 10,000 ರೂಪಾಯಿ ನೀಡಿ ಮಹಿಳೆಯರ ಮತ ಬಾಚಿಕೊಳ್ಳಲು ಬಿಜೆಪಿಯು ಯೋಜನೆ ಮಾಡಿಯಾಗಿದೆ. ಬಿಹಾರ ರಾಜ್ಯದಲ್ಲಿ ಚುನಾವಣೆಗೆ ಮೊದಲು ಅಲ್ಲಿನ ಬಿಜೆಪಿಯು ಇರುವ ಎನ್ಡಿಎ ಸರ್ಕಾರವು ಮಹಿಳೆಯರಿಗೆ 10,000 ರೂಪಾಯಿ ವಿತರಿಸಿತ್ತು. ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ದಾಗಲೇ ಈ ವಿತರಣೆ ಆದರೂ ಕಾನೂನಾಗಲಿ ಚುನಾವಣಾ ಆಯೋಗವಾಗಲಿ ಏನೂ ಮಾಡಲಿಲ್ಲ. ಬಿಹಾರದಲ್ಲಿ ಬಿಜೆಪಿ ಜೆಡಿಯು ಗೆಲುವಿನಲ್ಲಿ ಈ 10,000 ಓಟಿನ ಮಹಿಳೆಯರ ಪಾತ್ರ ಹಿರಿತು ಎಂದು ಕೂಡ ವಿಶ್ಲೇಷಣೆ ಮಾಡಲಾಗಿದೆ. ಇನ್ನೇನು ಚುನಾವಣೆ ನಡೆಯಲಿರುವ ಕೆಲವು ರಾಜ್ಯಗಳಲ್ಲಿ ಅಸ್ಸಾಂ ಕೂಡ ಒಂದು. ಅಲ್ಲಿ ಬಿಜೆಪಿ ಸರ್ಕಾರವಿದೆ. ಚುನಾವಣೆಗೆ ಮೊದಲೇ ಹೆಣ್ಣು ಮಕ್ಕಳಿಗೆ 10,000 ರೂಪಾಯಿ ಹಂಚಲು ಸರ್ಕಾರವು ತೀರ್ಮಾನ ತೆಗೆದುಕೊಂಡಿದೆ. ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರ್ಕಾರದ ಯೋಜನೆಯನ್ನ ಈಗ ಉದ್ಘಾಟಿಸಲಾಗಿದೆ. ಅಸ್ಸಾಂ ರಾಜ್ಯದ 35 ಜಿಲ್ಲೆಗಳ ಎಲ್ಲ ಮಹಿಳಾ ಸ್ವಸಹಾಯ ಗುಂಪುಗಳ ಸದಸ್ಯ ಮಹಿಳೆಯರಿಗೆ 10,000 ರೂಪಾಯಿ ಹಂಚಲು ತೀರ್ಮಾನಿಸಲಾಗಿದೆ. ಎಂಎಂಯುಎ ಮುಖ್ಯಮಂತ್ರಿಗಳ ಮಹಿಳಾ ಉದ್ಯಮಿತಾ ಅಭಿಯಾನವನ್ನು ಬಲಪಡಿಸಲು ಈ ಯೋಜನೆ ಎಂದು ಸರ್ಕಾರ ಹೇಳಿದೆ. 15 ಲಕ್ಷ ಮಹಿಳೆಯರಿಂದ ಆರಂಭಿಸಿ 32 ಲಕ್ಷ ಮಹಿಳೆಯರನ್ನ ಮುಟ್ಟುವ ಗುರಿಯನ್ನ ಹಾಕಿಕೊಳ್ಳಲಾಗಿದೆ. ಅಂತಿಮವಾಗಿ 40 ಲಕ್ಷ ಉದ್ಯಮಿ ಮಹಿಳೆಯರು ಇಲ್ಲವೇ ಉದ್ಯಮ ಪಾಲುದಾರ ಮಹಿಳೆಯರನ್ನ ಕಾಣುವ ಗುರಿ ಎಂದು ಹೇಳಲಾಗಿದೆ.